ಮಂಗಳೂರು ನಗರ ಸ್ವಚ್ಛತೆಯಲ್ಲಿ ಅಧಪತನ ತಲುಪಿದೆ. ಬಿಜೆಪಿ ಆಡಳಿತ ಕೇವಲ ಪೊಳ್ಳು ಭರವಸೆಗಷ್ಟೇ ಸೀಮಿತ. ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಎಂದು ಮಾಜಿ ಶಾಸಕ ಜೆಆರ್ ಲೋಪೋ ಹೇಳಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪಾಲಿಕೆಯ ಜನ ಬದಲಾವಣೆ ಬಯಸಿ ಬಿಜೆಪಿಯನ್ನ ಆಯ್ಕೆ ಮಾಡಿದ್ದಾರೆ. ಆದರೆ ಬಿಜೆಪಿ ಸ್ವಚ್ಛತೆಯ ವಿಚಾರದಲ್ಲಿ ಹಿಂದೆ ಬಿದ್ದಿದೆ. ಹಿಂದೆ ಸ್ವಚ್ಛತೆಗೆ ಮಂಗಳೂರಿಗೆ ಪ್ರಶಸ್ತಿಗಳು ಬಂದಿದ್ದವು. ಆದರೆ ಈಗ ಘನ ತ್ಯಾಜ್ಯ ವಿಲೇವಾರಿಯಾಗ್ತಾ ಇಲ್ಲ. ನಗರದ ಎಲ್ಲೆಂದರಲ್ಲಿ ಕಸ ಕಾಣುವಂತೆಯಾಗಿದೆ. ಪಾಲಿಕೆ ಖಜಾನೆಯಲ್ಲಿ ಹಣ ಇಲ್ಲದಾಗಿದೆ. ಬಿಜೆಪಿಯ ಆಡಳಿತ ವೈಫಲ್ಯವೇ ಇದಕ್ಕೆಲ್ಲ ಕಾರಣವಾಗಿದೆ ಎಂದರು. ತಿಂಗಳಿಗೆ ಕನಿಷ್ಠ 6 ಕೋಟಿ ರೂಪಾಯಿ ಕಸ ಸಂಗ್ರಹ ಸೆಸ್ ಸಂಗ್ರಹವಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿದ್ದ ವ್ಯವಸ್ಥೆಯನ್ನ ಹಾಳು ಮಾಡಿ ಹಾಕಿದ್ದಾರೆ. ಇಂತಹ ಪರಿಸ್ಥಿತಿ ಯಾವತ್ತೂ ಆಗಿರಲಿಲ್ಲ ಎಂದು ಮಾಜಿ ಶಾಸಕ ಜೆಆರ್ ಲೋಪೋ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸ್ಥಳೀಯ ಮಂಗಳೂರು ನಗರವನ್ನು ಮುಂದೆ ಇಟ್ಟು ನಾನು ಒಂದೇ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇವತ್ತು ಇಷ್ಟಪಡ್ತೇನೆ. ಇಡೀ ಬಿಜೆಪಿ ಸರ್ಕಾರಕ್ಕೆ ಮತ್ತು ಪ್ರಧಾನಮಂತ್ರಿಯವರಿಗೂ ನಾನು ಈ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಹಿಂದಿನ ವರ್ಷಗಳಲ್ಲಿ ನಮ್ಮ ಮಂಗಳೂರು ನಗರ ಹೇಗಿತ್ತು, ಸ್ವಚ್ಛತೆಯ ಬಗ್ಗೆ ಇವತ್ತಿನ ಮಂಗಳೂರು ನಗರ ಹೇಗಿದೆ? ತಾವು ಬಿಲಿಯಗಟ್ಟಲೆ ರೂಪಾಯಿಗಳನ್ನು, ಕೋಟಿಗಟ್ಟಲೆ ರೂಪಾಯಿಗಳ ಯೋಜನೆಯನ್ನು ಮಾಡಿ 1ನೇ ಹಂತವನ್ನು ಮುಗಿಸಿದ್ರು, 2ನೇ ಹಂತವನ್ನು ಆರಂಭ ಮಾಡಿದ್ರು. ನಮ್ಮ ಮಂಗಳೂರು ಅಧಪತನ ಕಡೆಗೆ ಹೋಯಿತು ಸ್ವಚ್ಛತೆಯ ವಿಚಾರದಲ್ಲಿ ಹೊರತು ಒಳ್ಳೆದಾಕೆ ಆಗಿಲ್ಲ. ಹಿಂದೆ ನಮಗೆ ಮಂಗಳೂರು ನಗರ ಸ್ವಚ್ಛತೆ ಬಗ್ಗೆ ನಮಗೆ ಪ್ರಶಸ್ತಿಗಳು ಸಿಗ್ತಿದ್ವು, ಜನ ಪ್ರಶಂಸೆಯನ್ನು ಮಾಡ್ತಿದ್ರು. ಇವತ್ತು ಎಲ್ಲ ಕಡೆಯಲ್ಲಿ ಬೇಕಾಬಿಟ್ಟಿಯಲ್ಲಿ ಕಸವನ್ನು ಬಿಸಾಡಿ ಹೋಗ್ತಾ ಇದೆ. ವನ ಕಸ, ಹಸಿ ಕಸ ಅಂತ ಮಾಡಿದ್ರು ಒಳ್ಳೆಯದು. ಆದರೆ ನೀವು ದಿನಾಲು ಹಿಂದೆ ಕಸವನ್ನು ಸಂಗ್ರಹಣೆ ಮಾಡುವ ರೀತಿಯಲ್ಲಿ ಕಸ ಸಂಗ್ರಹಣೆ ಆಗ್ತದ? 2 ದಿವಸಕ್ಕೊಮ್ಮೆ ಕಸ ಸಂಗ್ರಹಣೆ, ತಿಂಗಳಿಗೆ 3 ಸಾರಿ ಗುತ್ತಿಗೆದಾರರ ಕೆಲಸಗಾರರಿಂದ ಸ್ಟ್ರೈಕ್. ಶುಕ್ರವಾರ ದಿವಸ ನೀವು 1 ದಿವಸ ಮಾತ್ರ ಒಣ ಕಸ ತೆಗೆಯುವುದು, ಹಸಿ ಕಸವನ್ನು ತೆಗೆಯುವುದಿಲ್ಲ. ಉಳಿದ ದಿವಸದಲ್ಲಿ ಇಲ್ಲ, ಇದು ಒಣ ಕಸ ತೆಗೆಯುವುದಿಲ್ಲ. ಶುಕ್ರವಾರ ದಿವಸ ನೀವು ಹಸಿ ಕಸ ತೆಗೆಯುವುದಿಲ್ಲ. ನಾಯಿಗಳು ಅದನ್ನು ಎಳೆದು ಹೊರಗಡೆ ಚಲಪಿಲ್ಲಿ ಹಾಕ್ತವೆ. ಪ್ಲಾಸ್ಟಿಕ್ ನ ಮೂರ್ತಿಗಳಿರೋದು ನೀವು ಕಟ್ಟಿ ಇಡ್ಬೇಕಂತ ಹೇಳ್ತೀರಿ. ವಾಸನೆ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಇಡಬಾರದು ಅಂತ ಹೇಳ್ತೀರಿ. ಬಕೆಟ್ ನಲ್ಲಿ ಇಡ್ಬೇಕು ಅಂತ ಹೇಳ್ತೀರಿ. ಬೀದಿ ನಾಯಿಗಳ ಹಾವಳಿ ಇಷ್ಟು ಜಾಸ್ತಿ ಇದೆ ನಗರದಲ್ಲಿ, ಅದೆಲ್ಲ ಎಳೆದು ದಾರಿಯಲ್ಲಿ ಹಾಕ್ತಾ ಇವೆ. ಇದಕ್ಕೆ ಏನು ಪರ್ಯಾಯ ವ್ಯವಸ್ಥೆಯನ್ನು ನೀವು ಮಾಡ್ತಾ ಇದ್ದೀರಿ? ಯಾಕೆ ಮಾಡ್ತಾ ಇಲ್ಲ? ಇದು ನಮ್ಮ ಸ್ವಚ್ಛ ಭಾರತನ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಶಶಿಧರ್ ಹೆಗ್ಡೆ, ಎಸಿ ವಿನಯರಾಜ್, ಅಬ್ದುಲ್ ರೌಫ್ ಮತ್ತಿತರರು ಉಪಸ್ಥಿತರಿದ್ದರು.